ಕರಾವಳಿಯ ಹಿರಿಯ ಮುತ್ಸದ್ದಿ ಸಾಲ ಮೇಳದ ರೂವಾರಿ ಕೇಂದ್ರದ ಮಾಜಿ ಸಚಿವ ಬಿ ಜನಾರ್ದನ ಪೂಜಾರಿಗೆ ಇಂದು 85ನೇ ಹುಟ್ಟುಹಬ್ಬದ ಸಂಭ್ರಮ. ಸದ್ಯ ತನ್ನ ಇಳಿ ವಯಸ್ಸಿನಲ್ಲಿ ಗತಕಾಲದ ದಿನಗಳನ್ನು ಮೆಲುಕು ಹಾಕ್ತಾ ಬಂಟ್ವಾಳದ ಬಸ್ತಿ ಪಡುಪುವಿನ ಚೆನ್ನಮ್ಮ ಕುಟೀರದಲ್ಲಿ ಕುಟುಂಬದೊಂದಿಗೆ ಜೀವನವನ್ನು ಕಳೆದಿದ್ದಾರೆ. ದೂರದೃಷ್ಟಿತ್ವ ಹೊಂದಿದ್ದ ಪೂಜಾರಿಯವರು ಕರಾವಳಿಗೆ ಹೊಸ ಚಿಂತನೆಯ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದು ಹೊಸ ಮುನ್ನುಡಿ ಬರೆದಿದ್ದಾರೆ. ಜೊತೆಗೆ ಸಮಾನ ಸಾಮಾಜಿಕ ಚಿಂತನೆ, 10 ಜನಪರ ಯೋಜನೆ ಜಾರಿಗೆ ತಂದು ರಾಜಕೀಯ ಕ್ಷೇತ್ರದಲ್ಲಿ ಅಜರಾಮರರಾಗಿದ್ದಾರೆ. ಬಂಟ್ವಾಳದ ಅತಿ ಹಿಂದುಳಿದ ಬಸ್ತಿ ಪಡುಪುವಿನಿಂದ ದೆಹಲಿಯ ಜನಪಥ್ವರೆಗೆ ಅತ್ಯಂತ ಪ್ರಭಾವ ಹೊಂದಿದ್ದ ಕರ್ನಾಟಕದ ಏಕೈಕ ರಾಜಕಾರಣಿ ಅಂದರೆ ಬಿ ಜನಾರ್ದನ ಪೂಜಾರಿ. ಪೂಜಾರಿಯವರಿಗೆ ರಾಜಕೀಯವಾಗಿ ಪಕ್ಷದ ಒಳಗೆ ಮತ್ತು ಹೊರಗೆ ರಾಜಕೀಯ ವಿರೋಧಿಗಳಿರಬಹುದು. ಆದರೆ ಅವರ ಪ್ರಾಮಾಣಿಕತೆ ಬಗ್ಗೆ ಸಾಸಿವೆ ಕಾಳಿನಷ್ಟು ಕೂಡ ದೂರುವಂತಿಲ್ಲ. ಅವರ ನೇರ ನುಡಿ ಕೆಲವರಿಗೆ ಕಹಿ ಅನಿಸಿರಬಹುದು, ಆದರೆ ಅದರಲ್ಲಿ ಸತ್ಯಗಳು ಇತ್ತು ಎನ್ನುವುದನ್ನು ಅವರ ವಿರೋಧಿಗಳು ಒಪ್ಪಿಕೊಳ್ತಾರೆ. ಕರಾವಳಿಯ ರಾಜಕಾರಣದಲ್ಲಿ ಎಷ್ಟೋ ರಾಜಕಾರಣಿಗಳು ಬಂದು ಹೋಗಿರಬಹುದು, ಆದರೆ ರಾಜಕೀಯದಲ್ಲಿ ಪೂಜಾರಿಯವರ ವ್ಯಕ್ತಿತ್ವವೇ ಬೇರೆ. ಮನಸ್ಸು ಶ್ವೇತವರ್ಣದ ವಸ್ತ್ರದಂತೆ ನಿಷ್ಕಲ್ಮಶ ಪ್ರಾಮಾಣಿಕ ರಾಜಕಾರಣಿ ಸಿಗೋದು ಬಲು ಅಪರೂಪ. ಆದ್ರಿಂದ ಅವರು ಕರಾವಳಿ ರಾಜ್ಯ ದೇಶಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸಿ ಅವರಿಗೆ ಪಕ್ಷಾತೀತವಾಗಿ ಗೌರವ ನೀಡಬೇಕು ಅನ್ನೋದು ಎಲ್ಲರ ಆಶಯ. ರಾಜ್ಯದ ಮುಖ್ಯಮಂತ್ರಿ ಸೇರಿದಂತೆ ಎಲ್ಲ ಪಕ್ಷದ ಹಿರಿಯ ನಾಯಕರ ಸಮ್ಮುಖದಲ್ಲಿ ಅವರಿಗೆ ಮಹಾ ಗೌರವ ನಡಿಬೇಕು ಅನ್ನೋದು ಅವರ ಅಭಿಮಾನಿಗಳ ಆಶಯ.